అవి తొందర అది అవి అయిత బలటత్తి ఇప్పుడు నెత్త బలంటు అగివో భయ్యా ముట ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ಇವತ್ತುಂಟಲ್ಲ, ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ತರಬೇಕಿತ್ತು. ಹಾಗೆ ನಾವು ಸ್ಮಾರ್ಟಿಗೆ ಅಂತ ಹೊರಟಿದ್ದೇವೆ ಈಗ ಸ್ಕೂಟ್ರಲ್ಲಿ. ಅದನ್ನಲ್ಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇಟ್ಟು ಅಲ್ಲಿಂದ ನಂತರ ಬಸ್ಸಲ್ಲಿ ಹೋಗೋದು ಅಂತ ಹೇಳಿ. ಹಾಗೆ ಇವತ್ತು ಬೆಳಿಗ್ಗೆ ಎಲ್ಲ ನಿಮ್ಮ ಹತ್ರ ತುಂಬ ಮಾತಾಡಲಿಕ್ಕಾಗಲಿಲ್ಲ. ಅಂದರೆ ಬೇಗ ಬೇಗ ಹೊರಡಬೇಕು ಅಂತ ಎಣಿಸೋದು, ಬಟ್ ಲೇಟ್ ಆಗ್ತದೆ ಹೊರಡುವಾಗ. ನಾವು ಸ್ಮಾರ್ಟಿಗೆ ಬಂದು ತಲುಪುವಾಗ ತುಂಬ ಹೊತ್ತಾಗಿದೆ, ಒಂದು 12 ಗಂಟೆ ಎಲ್ಲ ಆಲ್ಮೋಸ್ಟ್ ಆಗಿದೆ. ಇದು ಹೊರಗಡೆ ಅಲ್ಲಿ ಸ್ಟೀಲ್ ಪಾತ್ರೆ ಎಲ್ಲ ಭಯಂಕರ ಡಿಸ್ಕೌಂಟ್ ಸೇಲಲ್ಲಿ ಎಲ್ಲ ಹಾಕಿದ್ರು. ಹಾಗೆ ಕಂಡಾಬಟ್ಟೆ ರಶ್ ಇತ್ತು. ಇದು ನೋಡಿ, ಒಂದು ಕಡೆ ಡ್ರೈ ಫ್ರೂಟ್ಸಿನ ಕೌಂಟರು, ಒಂದು ಕಡೆ ಚಾಕ್ಲೇಟ್ಸಿದ್ದು ಕೌಂಟರು, ಒಂದು ಕಡೆ ಅಂದರೆ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಹಣತೆಗಳು, ಕಲರ್ನ ಹಣತೆಗಳು. ಅಯ್ಯೋ, ಇಲ್ಲಿಯೇ ಒಂದು ದೀಪಾವಳಿ ಆಚರಣೆ ಆಗ್ತಾ ಉಂಟಾ ಅಂತ ಎಂಬಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅಷ್ಟು ರಶ್ಶು ಅಂತ ಹೇಳಿದರೆ ರಶ್ಶು. ನಮಗೆ ಬೇಕಾದಂತಹ ಎಲ್ಲ ಐಟಮ್ ಕೂಡ ತಗೊಳ್ಳಿಕ್ಕೆ ಪುರ್ಸೊತ್ತಾಗಲಿಲ್ಲ. ಅಂದರೆ ಕಂಡಬಟ್ಟೆ ರಶ್ ಇತ್ತು ನಮಗೆ. ಮತ್ತು ಬಸ್ಸಿದ್ದು ಪ್ರಾಬ್ಲಮ್ ಅಲ್ಲ, ಆ ಬಸ್ಸಿನ ಟೈಮಿಗೆ ಆಗುವಾಗ ನಾವು ಬರಬೇಕು. ಮತ್ತು ಸ್ಯಾಟರ್ಡೆ ಕೂಡ ಹಾಗೆ. ಸ್ಯಾಟರ್ಡೆ ಮಕ್ಕಳಿಗೆ ಸಹ ರಜೆ ಆದ ಕಾರಣ ಅವ್ರಿಗಿಂತ ಮೊದಲು ಅಥವಾ ಅವರ ನಂತರ ಆದರೂ ನಾವು ಬಸ್ ಸ್ಟ್ಯಾಂಡಿಗೆ ಬರಬೇಕಾಗ್ತದೆ, ರಶ್ ಕಡಿಮೆ ಇರಬೇಕಾದ್ರೆ. ಹಾಗೆ ಇಲ್ಲಿ ಎಲ್ಲ ಈ ಲಿಜ್ಜತ್ ಪಪ್ಪಡ್ ನೋಡುವಾಗ ಬಾಲ್ಯದ್ದು ನೆನಪಾಗ್ತದೆ. ಟಿವಿ ಬಂದಂತಹ ಹೊಸತ್ತು, ಆಗ ಇದರದ್ದು ಅಡ್ವರ್ಟೈಸ್ಮೆಂಟ್ ತುಂಬ ಬರ್ತಾ ಇತ್ತು, ಲಿಜ್ಜತ್ ಲಿಜ್ಜತ್ ಪಪ್ಪಡ್ ಅಂತ ಹೇಳಿಕೊಂಡು. ಅದರಲ್ಲಿರುವ ಆ ರ್ಯಾಬಿಟ್ ನೋಡಲಿಕ್ಕೆ ನಮಗೆ ತುಂಬ ಇಷ್ಟ. ಹಾಗೆ ಆ ಬಾಲ್ಯದ ನಂತರ ಇದೇ ಫಸ್ಟ್ ಟೈಮ್ ಆಯಿತಾ ನಾನು ಸ್ಮಾರ್ಟಲ್ಲಿ ಈ ಪ್ಯಾಕೆಟನ್ನು ನೋಡಿದ್ದು. ಹಾಗೆ ನನಗೆ ತುಂಬ ನೆನಪಾಯ್ತು ಅದನ್ನು ನೋಡಿ. ಇಲ್ಲಿ ಕಡಲೆ ಉಂಟಲ್ಲ, ಈ ಥರ ಬಾಕ್ಸಲ್ಲಿ ಹಾಕಿಟ್ಟದಕ್ಕೆ ಕೆಜಿಗೆ 140 ರೂಪಾಯಿ. ಆದರೆ ಪ್ಯಾಕೆಟಲ್ಲಿ ಇರುವುದು ಅರ್ಧ ಕೆಜಿಗೆ 140 ರೂಪಾಯಿ ಅಂತೆ. ಇದು ಉಂಟಲ್ಲ ಸೇವಿನ ಕಂಡೆ ಮಾರೆ, ನಾವೆಲ್ಲ ತೆಗೆದು ಬಿಸಾಡ್ತಾ ಇದ್ದೆವು ತೋಟದಲ್ಲಿ ಆದದ್ದು. ಅದಕ್ಕೆ 79 ರೂಪಾಯಿ ಅಂತೆ ಕೆಜಿಗೆ. ಮಳೆಗಾಲದಲ್ಲಿ ಇಡೀ ತೋಟ ಆಗ್ತದೆ ಅಂತ ಹೇಳಿ ಕಂಡೆ ಸಮೇತ ತೆಗೆದು ನಾವು ಅದನ್ನು ತೋಡಿಗೆ ಹಾಕೋದು, ಗೊತ್ತುಂಟಾ. ಬಾಳೆಹಣ್ಣು ಸಹ ಹಾಗೆ. ಇಲ್ಲಿ ನೋಡುವಾಗ ಆಸೆ ಆಗ್ತದೆ ರೇಟು ನೋಡುವಾಗ. ನಾವು ಅಂಗಡಿಗೆ ಕೊಂಡೋಗಿ ಕೊಟ್ಟರೆ ನಮಗೆ ಇಷ್ಟು ರೇಟು ಒಂದು ಇಡೀ ಕೈಲಿಗೆ ಸಹ ಸಿಗುವುದಿಲ್ಲ. ದಾಳಿಂಬೆ ನೋಡಿ 250 ರೂಪಾಯಿ ಅಂತೆ ಕೆಜಿಗೆ. ತಲೆ ತಿರುಗ್ತದೆ ರೇಟ್ ಕೇಳುವಾಗ. ಇಲ್ಲಿ ಕಿತ್ತಳೆಗೆ ಉಂಟಲ್ಲ 50 ರೂಪಾಯಿ. ಅದೇ ನಾವು ಹೊರಗಡೆ ಅಂಗಡಿಯಲ್ಲಿ ಕೇಳಿದೆವು 80 ರೂಪಾಯಿ ಅಂತೆ ಕಿತ್ತಳೆಗೆ. ಎಂತ ಡಿಫ್ರೆನ್ಸ್ ಅಲ್ಲ. ಸೊ ಹಾಗೂ ಹೀಗೂ ಮಾಡಿ ನಾವು ಮನೆಗೆ ತಲುಪುವಾಗ 4 ಆಯಿತು ಫ್ರೆಂಡ್ಸ್. ಮತ್ತೆ ನಿಮಗೆ ಗೊತ್ತೇ ಉಂಟಲ್ಲ ಗಡಿಬಿಡಿ ನಂದು. ಹಸುಗಳನ್ನು ತರುವುದು, ಹಾಲು ಕರೆಯುವುದು. ಇದು ತೋಟದಲ್ಲಿ ನನಗೆ ಒಂದು ಬೊಂಡ ಸಿಕ್ಕಿದಾಯ್ತಾ. ಹಾಗೆ ನಾನು ಗ್ಲಾಸಿಗೆ ಹಾಕಿ ಕುಡಿತಾ ಇದ್ದೇನೆ. ಬೊಂಡದ ನೀರು ಬೆಳಿಗ್ಗೆ ನಾವು ಕುಡಿದ್ರೆ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ. ನಿಮಗೆ ಸಹ ಸಿಕ್ಕಿದ್ರೆ ಬೆಳಿಗ್ಗೆ ಕುಡೀರಿ ಆಯಿತಾ. ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಸಜ್ಜಿಗೆದು ಇಡ್ಲಿ ಮಾಡಿದ್ದು, ಮತ್ತು ಅದಕ್ಕೆ ಸಾಂಬಾರು, ಮೊಸರು, ಚಟ್ನಿ ಇಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ಮಗಳು ರೆಡಿಯಾಗಿದ್ದಾಳೆ ಫುಲ್ ಇವತ್ತು. ನಾನು ಇನ್ನೂ ಸಹ ಆಗಬೇಕಷ್ಟೇ.
ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ಎಲ್ಲರಿಗೆ ಕೂಡ ಇವತ್ತು ನಾವು ಹೇಳುದು ಮೀಪುಣ ಪರ್ಬ ಅಂತ ಹೇಳುದು. ಇವತ್ತಿನ ಮೀಪುಣ ಪರ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಎಣ್ಣೆ ಎಲ್ಲ ಹಚ್ಚಿ ತೈಲಾಭ್ಯಂಗನ ಎಲ್ಲ ಚಂದ ಮಾಡಿರ್ಬೋದು ಅಂತ ಅನ್ಕೊಳ್ತೇನೆ. ನಮ್ಮ ತುಳುನಾಡಿನಲ್ಲಿ ಪರ್ಬ ಅಂತವೇ ಬಹಳ ಫೇಮಸ್. ಈ ದೀಪಾವಳಿಯನ್ನು ನಾವು ದೀಪಾವಳಿ ಅಂತ ಇಲ್ಲಿ ಕರೆಯುವುದಿಲ್ಲ, ಪರ್ಬ ಅಂತ ಹೇಳ್ತೇವೆ. ಇವತ್ತು ಮೀಪುಣ ಪರ್ಬ, ಇವತ್ತಿನಿಂದ ಸ್ಟಾರ್ಟ್ ಪರ್ಬ, 3 ದಿವಸದ ಪರ್ಬ ಅಂತ. ಇಲ್ಲಿ ತಮಾಷೆಗೆ ಸಹ ಹೇಳುದು ಒಂದು ವಾಡಿಕೆ ಉಂಟು, ನಿಂಗೆ ಉಂಟು ಪರ್ಬ ಅಂತ ಹೇಳಿ. ಅಂದ್ರೆ ಅಷ್ಟು ಗೌಜು ಅಂತ ಲೆಕ್ಕ. ಇದು ಸಾಧಾರಣವಾಗಿ ನಮ್ಮಲ್ಲಿ ಕೃಷಿ ಪ್ರಧಾನ ಆಗಿರುವ ಕಾರಣ ಅದಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಚಟುವಟಿಕೆಗಳೆಲ್ಲ ಸಹ ಇಲ್ಲಿ ಇರ್ತದೆ. ನಿನ್ನೆಯ ವ್ಲಾಗ್ ನನಗೆ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಮಗಳು ಬಂದಿದ್ಲು, ಹಾಗೆ ನಾವು ಪೇಟೆಗೆ ಅಂತ ಸ್ವಲ್ಪ ಗ್ರೋಸರಿ ಅದು ಇದು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಸ್ಮಾರ್ಟಿಗೆ ಹೋಗಿದ್ದೆವು. ಹಾಗೆ ಅಲ್ಲಿಯೇ ತುಂಬಾ ಹೊತ್ತಾಯ್ತು. ಹಾಗೆ ಮತ್ತೆ ಮನೆಗೆ ಬಂದ ಮೇಲೆ ನಮ್ಮ ಹಸುಗಳನ್ನು ಇದು ತೋಟದಲ್ಲಿ ಕಟ್ಟಿದ್ದೇವೆ, ಅದನ್ನು ತರುದು ಅದು ಇದು ಅಂತೆಲ್ಲ ಆಗಿ ಹಾಗೆಲ್ಲ ಅದೆಲ್ಲ ಆಯ್ತು. ಹಾಗೆ ನಾನು ಅಂದ್ಕೊಂಡೆ ಇವತ್ತು ನಿಮ್ಗೆಲ್ಲರಿಗೂ ಒಂದು ದೀಪಾವಳಿಯ ಶುಭ ಕೋರುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಬಾಂಧವರಿಗೆ ನಮ್ಮ ಫ್ಯಾಮಿಲಿ ಪರವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೆ ಸಹ ಒಳ್ಳೆಯದನ್ನು ಮಾಡಲಿ, ಸಂತೋಷವನ್ನು ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳ್ತೇವೆ ನಾವು. ಹಾಗೆ ನಮ್ಮಲ್ಲಿ ದೀಪಾವಳಿ ಆಚರಣೆ ಹೇಗೆ ಅಂತ ಇವರು ಹೇಳ್ತಾರೆ, ಕೇಳಿ. ನರಕ ಚತುರ್ದಶಿ ತೈಲಾಭ್ಯಂಗ ಬೆಳಿಗ್ಗೆ 5ರಿಂದ 5:30 ಗಂಟೆ ಒಳಗೆ ಚಂದ್ರೋದಯದ ಟೈಮಲ್ಲಿ. ನಂತರ ಇವತ್ತು ಹೊಸ ತೈಲಾಭ್ಯಂಗ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕುವ ಸಂಭ್ರಮ. ನಂತರ ನಾಳೆ ಅಮಾವಾಸ್ಯೆ ಅಂತ ಹೇಳಿ ಬರ್ತದೆ. ನಾಳ್ದು ಬಲಿಪೂಜೆ ಗೋಪೂಜೆ ಎಲ್ಲ ನಾಳ್ದು. ಹಾಗೆ 3 ದಿವಸದ ಈ ಹಬ್ಬ. ಈ ಮಧ್ಯದಲ್ಲಿ ಧನಲಕ್ಷ್ಮಿ ಪೂಜೆ ನಾಳೆ ಮಾಡ್ತಾರೆ, ಅಂಗಡಿ ಪೂಜೆ ಅಂಥದ್ದೆಲ್ಲ ನಾಳೆ ಮಾಡ್ತಾರೆ. ಕೆಲವರು ಅದು ಅಡ್ಜಸ್ಟ್ಮೆಂಟಿಗೆ ಬೇಕಾಗಿ ನಾಳ್ದು ಇವತ್ತು ಎಲ್ಲ ಹಾಗೆ ಮಾಡ್ತಾರೆ. ಈ 3 ದಿವಸದಲ್ಲಿ ಯಾವಾಗ ಬೇಕಿದ್ರೂ ಮಾಡ್ಬೋದು. ಹೆಚ್ಚಾಗಿ ನಾಳೆ ಮಾಡುವಂಥದ್ದು ಕ್ರಮ ಅಂಗಡಿ ಪೂಜೆ. ಹಾಗೆ ಪುರಾಣಗಳು ಏನು ಹೇಳ್ತದೆ ಅಂತ ಹೇಳಿದರೆ, ಪಾಡ್ಯದ ದಿವಸ ರಾಮ ಅಯೋಧ್ಯೆಗೆ ವನವಾಸದಿಂದ ಮರಳಿ ಬಂದಂತಹ ದಿವಸ ಅಂತ ಹೇಳ್ತದೆ. ನರಕ ಚತುರ್ದಶಿ ದಿವಸ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ದಿವಸ ಅಂತ ಹೇಳ್ತದೆ. ಮತ್ತೆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಹುಟ್ಟಿದಂತಹ ಸಂದರ್ಭ ಅಂತ ಹೇಳ್ತದೆ ನಮ್ಮ ಪುರಾಣ ಕಥೆಗಳು. ಅಂದ್ರೆ ಪಾಡ್ಯದ ದಿವಸ. ಬಲೀಂದ್ರನನ್ನು ಪಾತಾಳಕ್ಕೆ ತಳ್ಳಿದ ದಿವಸ ಕೂಡ ಇದೆ. ಯಾವುದು? ಅಮಾವಾಸ್ಯೆಯ ಚತುರ್ದಶಿಯ ಪಾಡ್ಯ. ಹಾಗೆ ಈ ಪಾಡ್ಯದಲ್ಲಿ ಒಂದು ರೀತಿಯಾದಂತಹ ಬದಲಾವಣೆಯನ್ನು ನಾವು ಕಾಣಬಹುದು. ಪಾಡ್ಯದ ನಂತರ ಅಂದ್ರೆ ಈಗ ಪ್ರಕೃತಿಯಲ್ಲಿ ನಾವು ನೋಡಿದ್ರೆ ಸಹ ಉಂಟಲ್ಲ, ಲಾಜಿಕ್ ಆಗಿ ಥಿಂಕ್ ಮಾಡುವಾಗ ಇದು ಒಂದು ಬದಲಾವಣೆಯ ಪರ್ವ. ಹಾಗೆ ಅದಕ್ಕೋಸ್ಕರ ಆ ಒಂದು ನೆನಪಿಗೋಸ್ಕರ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ಇದನ್ನು ಆಚರಿಸ್ತಾ ಬಂದಿದ್ದಾರೆ. ನಮ್ಮಲ್ಲಿ ಬೆಳಿಗಿನ ಉಪಹಾರವಾಗಿ ಹೆಚ್ಚಾಗಿ ಇಲ್ಲಿ ದೋಸೆ ಮತ್ತು ಸಿಹಿ ಅವಲಕ್ಕಿ ಇಷ್ಟೇ ಖಾದ್ಯ ಮೊದಲಿನಿಂದ ಕೂಡ ಮಾಡ್ತಾ ಬಂದದ್ದು. ಹಾಗೆ ಇನ್ನು 3 ದಿವಸ ಕೂಡ ಇದುವೆ, ದೋಸೆ ಮತ್ತು ಅವಲಕ್ಕಿ ನಮ್ಮ ಊರಿನ ಸ್ಪೆಷಲ್. ಮತ್ತೆ ಅಂತ ಹೇಳಿದ್ರೆ ದಾನ ಧರ್ಮ ಎಲ್ಲ ಮಾಡ್ಲಿಕ್ಕೆ ತುಂಬಾ ಶ್ರೇಯಸ್ಕರವಾದಂತಹ ದಿನ ಹೇಳ್ತಾರೆ. ಇವತ್ತಿನ ದಿವಸ ಮೀಪುಣ ಪರ್ಬ ಅಂತವೇ ನಮ್ಮ ತುಳುನಾಡಿನಲ್ಲಿ ಫೇಮಸ್. ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ ಇದನ್ನು ಒಂದೇ ರೀತಿಯಾಗಿ ಆಚರಿಸ್ತಾರೆ. ಅಂದ್ರೆ ಸಂಪೂರ್ಣ ಶರೀರಕ್ಕೆ ಈ ದಿವಸ ಎಣ್ಣೆ ಹಚ್ಚಿ ಅಭ್ಯಂಗನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದು ಪ್ರಾಕೃತಿಕವಾಗಿ ನೆಕ್ಸ್ಟ್ ಬರುವಂತಹ ಚಳಿಯ ಇದನ್ನು ತಡ್ಕೊಳ್ಳಿಕ್ಕೆ ಸಹ ಒಂದು ಔಷಧಿಯಾಗಿ ಇದು ಪರಿಣಾಮ ಬೀರ್ತದೆ. ಸೈಂಟಿಫಿಕ್ ರೀಸನ್ ಅದು ಕೂಡ. ಅದಕ್ಕೆ ಎಳ್ಳೆಣ್ಣೆಯೇ ಶ್ರೇಷ್ಠ. ಈಗ ನೋಡಿ, ಹೊರಗೆ ನಾವು ಈಗ ನಿನ್ನೆ ಅಂಗಡಿಯಲ್ಲಿ ನೋಡಿದೆವು, ತುಂಬಾ ಕಡೆ ಕ್ಯಾಂಡಲ್ ಅದೆಲ್ಲ ಇರ್ತದೆ, ಅದೆಲ್ಲ ಹಚ್ಚಬಾರ್ದಾಯ್ತಾ. ಪ್ರಶಸ್ತ ಏನು ಅಂತ ಹೇಳಿದ್ರೆ ಸೆಗಣಿಯಿಂದ ಮಾಡಿದಂತಹ ಹಣತೆ. ಹಿಂದೆಲ್ಲ ಅದನ್ನೇ ಮಾಡ್ತಾ ಇದ್ರು. ಸೆಗಣಿ ತಪ್ಪಿದ್ರೆ ನಮ್ಮ ಮಣ್ಣಿನಿಂದ ಮಾಡಿದಂತಹ ಹಣತೆ, ಇದರಿಂದವೇ ನಾವು ಎಳ್ಳೆಣ್ಣೆ ಹಾಕಿ ಕಾಟನ್ ಹತ್ತಿಯಿಂದ ನಾವು ಹಚ್ಚಬೇಕಾದಂತಹದ್ದು. ಈಗ ತುಂಬಾ ಬರ್ತದೆ, ಅದರಿಂದ ಇದು ನಮ್ಮ ಪರಿಸರ ಮಾಲಿನ್ಯ ಆಗ್ತದೆ ಹೊರತು ನಮ್ಮ ಪರಿಸರ ಶುದ್ಧಿ ಆಗುವುದಿಲ್ಲ. ಇದು ಮಾಡುದು ಯಾಕೆ ಹೇಳಿದ್ರೆ, ಇಷ್ಟರವರೆಗಿನ ಪರಿಸರದಲ್ಲಿ ಇದ್ದಂತಹ ಏನು ಕ್ರಿಮಿ ಕೀಟ ಏನು ಇದಿರ್ತದೆ ನೋಡಿ, ನೆಗೆಟಿವ್ ಎನರ್ಜೀಸ್ ಎಲ್ಲ ಅದೆಲ್ಲ ಹೋಗಿ ಒಳ್ಳೆಯ ಎನರ್ಜೀಸ್ ಬರಬೇಕು ಅಂತ ಹೇಳಿ ಮಾಡುದು. ಅದಕ್ಕೆ ಶ್ರೇಷ್ಠವಾದಂತಹ ಹಣತೆ ಮಣ್ಣು ಅಥವಾ ಸೆಗಣಿದು. ಅದು ದೇಶಿ ತಳಿಯ, ನಮ್ಮ ಭಾರತೀಯ ತಳಿಯ ಹಸುವಿನ ಸೆಗಣಿಯಿಂದ ಮಾಡಿದಂತಹ ಹಣತೆಯನ್ನೇ ನಾವು ಉಪಯೋಗಿಸ್ಬೇಕು. ಹಾಗೆ ತುಂಬಾ ನಾನು ನೋಡಿದೆ, ವೆರೈಟೀಸ್ ಕಲರ್ಫುಲ್ ಆಗಿ ಎಲ್ಲ ಇತ್ತು. ನಾವು ಅದು ಯಾವುದು ಸಹ ತರಲಿಲ್ಲ. ಹಾಗೆ ತುಂಬಾ ಸಿಂಪಲ್ ಆಗಿ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನಲ್ಲಿ ಮಗನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ದೀಪಾವಳಿಗೆ, ಅವನಿಗೆ ರಜೆ ಉಂಟು, ಬಟ್ ಅಲ್ಲಿಂದ ಬರ್ಬೇಕಲ್ಲ, 3 ದಿವಸ ರಜೆ ಇರುದಂತೆ. ಸೊ ನಾವು 3 ಇದ್ದೇವೆ, ಮಗಳಿಗೆ ರಜೆ ಸಿಕ್ಕಿದ್ದು. ಹಾಗೆ ಈ ರೀತಿಯಾಗಿ ನಮ್ಮ ಸಂಭ್ರಮಾಚರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇವತ್ತಿನ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ.
ನಿಮ್ಮ ಆಶೀರ್ವಾದ ಹಾರೈಕೆ ಸದಾ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.